ಅಸಂಘಟಿತ ಕಾರ್ಮಿಕ ವಲಯದಲ್ಲಿ ಕೆಲಸ ಮಾಡುತ್ತಿರುವ ಟೈಲರ್ ವೃತ್ತಿ ಬಾಂಧವರಿಗೆ ರಾಜ್ಯ ಸರ್ಕಾರ ಘೋಷಿಸಿದ ಪ್ಯಾಕೇಜ್ ಊಟಕ್ಕಿಲ್ಲದ ಉಪ್ಪಿನಕಾಯಿಯಂತಾಗಿದ್ದು, ಟೈಲರ್ಗಳು ತಾವು ಅಸಂಘಟಿತ ಕಾರ್ಮಿಕರು ಎಂದು ರುಜುವಾತು ಪಡಿಸಲು ಸರ್ಕಾರ ಸೂಚಿಸಿದ ಅಧಿಕಾರಿಗಳ ಬಳಿ ಸಹಿ ಹಾಕಲು ಹೋದಾಗ ನೀವು ಲೈಸೆನ್ಸ್ ಮಾಡಿದ್ದೀರಾ ಅಂತ ಕೇಳ್ತಾರೆ. ನಾವು ಮನೆಯಲ್ಲೇ ಕೆಲಸ ಮಾಡುವುದು ಎಂದು ಪರಿಪರಿಯಾಗಿ ಹೇಳಿದ್ರು ಸಹಿ ಹಾಕದೆ ವಾಪಸ್ಸು ಕಳಿಸುತ್ತಾರೆ. ಇದರಿಂದಾಗಿ ಟೈಲರ್ಸ್ ವೃತ್ತಿ ಮಾಡುವವರಿಗೆ ಸರ್ಕಾರ ಘೋಷಿಸಿದ ಪ್ಯಾಕೇಜ್ ಪಡೆಯಲು ತೊಂದರೆಯಾಗುತ್ತಿದ್ದು, ಈ ಗೊಂದಲವನ್ನು ನಿವಾರಿಸುವಂತೆ ಕೆಎಸ್ಟಿಎ ರಾಜ್ಯಾಧ್ಯಕ್ಷ ಆನಂದ್ ಕೆಎಸ್ ಸರ್ಕಾರವನ್ನ ಒತ್ತಾಯಿಸಿದರು. ನಗರದ ಗೋರಿಗುಡ್ಡೆಯಲ್ಲಿರುವ ಟೈಲರ್ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕೋವಿಡ್ನಿಂದಾಗಿ ಟೈಲರ್ಗಳು ಅಂಗಡಿ ಬಾಗಿಲು ತೆರೆಯದೆ ಮನೆಯಲ್ಲೇ ಉಳಿಯುವಂತಾಗಿದೆ. ಇಂತಹ ಕಷ್ಟದ ಸಮಯದಲ್ಲಿ ಸರ್ಕಾರ ಘೋಷಣೆ ಮಾಡಿದ ಪ್ಯಾಕೇಜ್ ಮೊತ್ತ 2,000 ರೂಪಾಯಿಯನ್ನ ಪಡೆಯಲು ಎಪಿಎಲ್ ಮತ್ತು ಬಿಪಿಎಲ್ ಎಂಬ ಮಾನದಂಡವನ್ನು ನಿಗದಿಪಡಿಸಿರುವುದು ಟೈಲರ್ ವೃತ್ತಿ ಬಾಂಧವರಿಗೆ ತಾರತಮ್ಯ ಮಾಡಿದಂತಾಗಿದೆ. ದಯಮಾಡಿ ಸರ್ಕಾರ ಈ ನಿಯಮವನ್ನು ಕೈಬಿಟ್ಟು ಎಲ್ಲ ಟೈಲರ್ಗಳಿಗೂ ಪ್ಯಾಕೇಜ್ ಮೊತ್ತ ನೀಡುವಂತೆ ಅವರು ಒತ್ತಾಯಿಸಿದರು. ಹೆಚ್ಚಿನ ವೃತ್ತಿ ನಮ್ಮ ಮಹಿಳೆಯರು ವೃತ್ತಿ ಮಾಡ್ತಾ ಇದ್ದಾರೆ. ಟೈಲರ್ ಯಾವ ಜೆಂಟ್ಸ್ ಹೆಚ್ಚಿನವರು ಮಾಡಿದವರು ಮೊದಲಿಂದ ಮಾಡಿದವರು ಮಾತ್ರ ಮಾಡಿದ್ರು. ಹೊಸದಾಗಿ ಯಾವ ಟೈಲರ್ ಜೆಂಟ್ಸ್ ಕಲಿಯೋದಿಲ್ಲ. ನಮ್ಮ ವೃತ್ತಿಯನ್ನು ಈಗ ಕಲಿಯೋರು ಮಹಿಳೆಯರು ಮಾತ್ರ. ಅವರು ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನಾನು ಮನೆಯಲ್ಲಿ ಕೆಲಸ ಮಾಡ್ತಿದ್ದೇನೆ ಅಂತ ಪಿಡಿಒಗೆ ಹೇಳಿದ್ರು ಕೂಡ ಪಿಡಿಒ ಹೇಳ್ತಾರೆ ಇಲ್ಲ ಲೈಸೆನ್ಸ್ ತನ್ನಿ. ಅಲ್ಲ ಸ್ವಾಮಿ, ಈ ಸರ್ಕಾರ ಮನೆಯಲ್ಲಿ ಉಳಿಯೋದಾದ್ರೆ ಲೈಸೆನ್ಸ್ ತಗೊಳ್ಬೇಕು ಕಾನೂನು ಮಾಡಿದೆ. ಅಲ್ಲಿ 5,73,00,000 ಟೈಲರ್, 5,73,000 ಟೈಲರ್ಗಳಿಗೆ ಇವತ್ತು ಅಲ್ಲಿ 1,460 ವರ್ಷ ದಾಟಿದವರಿಗೆ ಬರುತ್ತೆ. 5,73,000 ಟೈಲರ್ಗಳಿಗೆ ತಿಂಗಳಿಗೆ ಒಂದು ಈ ಕೋವಿಡ್ನ ಒಂದು ಪರಿಹಾರ ಅಂತೇಳಿ 1,000 ರೂಪಾಯಿ ಅವರ ಅಕೌಂಟಿಗೆ ಹಾಕಿದ್ದಾರೆ. ಆಂಧ್ರ ಸರ್ಕಾರ ಒಂದು ಟೈಲರ್ಗಳಿಗೆ ಸಾಮಾಜಿಕ ನ್ಯಾಯ ಕೊಟ್ಟಿದೆ, ತಮಿಳುನಾಡು ಕೊಟ್ಟಿದೆ, ಪಶ್ಚಿಮ ಬಂಗಾಳ ಕೊಟ್ಟಿದೆ. ಇವತ್ತು ಈ ರಾಜ್ಯದ ಮಾನ ಮುಚ್ಚಿದ ಈ ಟೈಲರ್ಗಳಿಗೆ ಒಂದು ಸಾಮಾಜಿಕ ನ್ಯಾಯ ಕೊಡಲಿಕ್ಕೆ ತಾಕತ್ತಿಲ್ಲ. ಒಂದು ಜಾತಿಗೆ 500 ಕೋಟಿ, ಇನ್ನೊಂದು ಜಾತಿಗೆ 500 ಕೋಟಿ, ಇನ್ನೊಂದು ಜಾತಿಗೆ 300 ಕೋಟಿ ಕೊಟ್ಟು ಜಾತಿಯನ್ನು ಏನು ಅಲ್ಲಿ ತೊಟ್ಟಿದೆ ನಿಮಗೆ ಸರ್ಕಾರದಲ್ಲಿ ಬೊಕ್ಕಸದಲ್ಲಿ. ನಮ್ಮಂತ ಮಾನ ಮುಚ್ಚಿದ ಟೈಲರ್ಗಳಿಗೆ ಒಂದು ಮಾನ ಕಾಪಾಡಿ 23 ವರ್ಷ ಸರ್ಕಾರದ ಮುಂದೆ ಹೋರಾಟ ಮಾಡಿ ನಮ್ಮ ನೋವು ಕೇಳಲಿಕ್ಕೆ ಸಾಧ್ಯವಾಗಿಲ್ಲ ಅಂದ್ರೆ ನಮ್ಮ ಪ್ರತಿಯೊಬ್ಬ ಟೈಲರ್ ಇವತ್ತು ಹೇಳ್ತಾ ಇದ್ದಾರೆ ಇನ್ನು ಬೀದಿ ಪಾಲು ಒಂದೇ. ಈ ಸಂದರ್ಭದಲ್ಲಿ ಕೆಎಸ್ಟಿಎ ರಾಜ್ಯ ಉಪಾಧ್ಯಕ್ಷ ಸುರೇಶ್ ಸಾಲ್ಯನ್, ಪ್ರಧಾನ ಕಾರ್ಯದರ್ಶಿ ಬಿ ವಸಂತ್, ನಗರ ಸಮಿತಿಯ ಮಾಜಿ ಅಧ್ಯಕ್ಷೆ ಕುಸುಮಾ ದೇವಾಡಿಗ ಉಪಸ್ಥಿತರಿದ್ದರು.